ಪಾವಗಡದ ಪಳವಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಪಳವಳ್ಳಿ ವಾಸಿಯಾದ ಮುಸ್ಲಿಂ ಜನಾಂಗದ ಕಡುಬಡ ಕುಟುಂಬದ ಮುಜಿ ಎನ್ನುವ ವ್ಯಕ್ತಿ ಕಿಡ್ನಿ ವೈಫಲ್ಯದಿಂದ ಹಾಸಿಗೆ ಸೇರಿ ಅನಾರೋಗ್ಯದಿಂದ ತೊಂದರೆಗೀಡಾಗಿದ್ರು. ಈ ಬಗ್ಗೆ ಯುವಕರು ಹೆಲ್ಪ್ ಸೊಸೈಟಿ ಅಧ್ಯಕ್ಷರಾದ ಮಾನಂ ಶಶಿಕಿರಣ್ ಅವರಿಗೆ ಆರ್ಥಿಕ ಸಹಾಯ ನೀಡುವಂತೆ ಕೋರಲಾಗಿ ಕೂಡಲೇ ಹೆಲ್ಪ್ ಸೊಸೈಟಿ ಅಧ್ಯಕ್ಷರಾದ ಮಾನಂ ಶಶಿಕಿರಣ್ ಹಾಗೂ ತಂಡ ಪಳವಳ್ಳಿ ಗ್ರಾಮಕ್ಕೆ ತೆರಳಿ ಅನಾರೋಗ್ಯ ಪೀಡಿತ ವ್ಯಕ್ತಿಯ ಯೋಗಕ್ಷೇಮ ವಿಚಾರಿಸಿ ಧೈರ್ಯ ತುಂಬಿ ಆರ್ಥಿಕ ಸಂಕಷ್ಟಕ್ಕೆ 10,000 ರೂಪಾಯಿಗಳನ್ನು ನೀಡಿ ಮಾನವೀಯತೆಗೆ ಸಾಕ್ಷಿಯಾಗಿದ್ದಾರೆ. ಹೆಲ್ಪ್ ಸೊಸೈಟಿ ಪ್ರತಿನಿತ್ಯ ಒಂದಲ್ಲ ಒಂದು ಮಾನವೀಯ ಸೇವೆಯಲ್ಲಿ ತೊಡಗಿರುವುದು ಕಾಣಬಹುದಾಗಿದೆ ಎಂದು ಸ್ಥಳೀಯರು ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಪಳವಳ್ಳಿ ಗ್ರಾಮ ಪಂಚಾಯಿತಿಯ ಬಿಲ್ ಕಲೆಕ್ಟರ್ ದುರ್ಗಪ್ಪ, ಸುಮನ್, ಶಿವ, ರವಿ, ಈರಣ್ಣ, ರಮೇಶ್, ನಾರಾಯಣಪ್ಪ, ವೆಂಕಟೇಶ್ ಹಾಜರಿದ್ದರು. ವರದಿ ನಂದೀಶ್ ನಾಯ್ಕ್ ಪಿ. ಹಣ ಬೇಕಾಗಿರುತ್ತದೆ. ನಾವು ಮಾನವ ಶಿಶಿಕಿರಣ ತಮ್ಮ ಕೈಲಾದಷ್ಟು 10,000 ರೂಪಾಯಿಗಳನ್ನು ಅವರು ಚೆಕ್ ಮುಖಾಂತರ ನಮ್ಮ ಸ್ನೇಹಿತನಿಗೆ ಧನ ಸಹಾಯವನ್ನು ಮಾಡಿರ್ತಾರೆ. ನಮ್ಮ ಉಚಿತ ಗೌರವದಿಂದ ಊರಿನ ಗ್ರಾಮಸ್ಥರಿಂದ ಅವರ ಹೆಲ್ಪ್ ಸೊಸೈಟಿಯವರ ಮಾನವ ಶಿಶಿಕಿರಣ ಅವರಿಗೆ ಧನ್ಯವಾದಗಳನ್ನು ಹೇಳ್ತೇವೆ. ಮುಂದಕ್ಕೆ ಸಜ್ಜನ ಕಟ್ಟೋ ಇದೆ, ಅದನ್ನು ನಮ್ಮ ಫ್ರೆಂಡ್ಸ್ దగ్గర ಮಾತಾಡ್ತಾರೆ. ನಿಮ್ಮ ಟೈಮ್ನ ಮಾತಾಡಿ ಏನು ಹೆಲ್ಪ್ ಆಯ್ತು ನಾನು ಮೆನ್ಷನ್ ಮಾಡ್ತೇವೆ. వేరే ఉందా ఏమైంది అది ఈసారి ఇప్పించుకుంటాను. నువ్వు ఫాలోఅప్ చేసి